ಫೆಡರಲ್ ಬ್ಯಾಂಕ್ ತೊಕ್ಕೋಟು ಶಾಖೆದ 6ನೇ ವರ್ಷಾಚರಣೆ ಕಾರ್ಯಕ್ರಮ ಬುಧವಾರ ಬೈಯಾಗ ಶಾಖಾ ಕಚೇರಿ ನಡೆದನು. ಫೆಡರಲ್ ಬ್ಯಾಂಕ್ದ ಪ್ರಾದೇಶಿಕ ವಲಯಡ್ ಒಟ್ಟು 7 ಜಿಲ್ಲೆಲು ಕುಲ ಪಡೆದಿತ್ತದು. ಫೆಡರಲ್ ಬ್ಯಾಂಕ್ ಒಟ್ಟು 25 ಶಾಖೆಯನ್ನು ಪಡೆದು ಎಡ್ಡೆ ಸೇವೆ ಮಲ್ತದು ಸುರುದ ಬ್ಯಾಂಕ್ ಆತಡು. ಫೆಡರಲ್ ಬ್ಯಾಂಕ್ ತೊಕ್ಕೋಟು ಶಾಖೆಗೆ 5 ವರ್ಷದಿಂಜಿದು ಆಜಿನ ವರ್ಷಗೂ ಪೆಜ್ಜೆದೀವನುಂಡು. ಈ ನಿಟ್ಟಿಡು ಇಂದೆದ ಆಜಿನ ವರ್ಷಾಚರಣೆ ಕಾರ್ಯಕ್ರಮನು ಬುಧವಾರ ಬೈಯರು ನಡಪಾಯರು. ಸುರಕು 10 ಇಂಚಿ ಮಾತ ಗಣ್ಯರು ಬೆಣ್ಣೀರು ಒಟ್ಟು ಸೇರೊಂದು ಕೇಕ್ ಕಟ್ಟು ಮಲ್ತದು ವರ್ಷಾಚರಣೆ ಮಲ್ತೇರು. ಈ ಪೊರ್ತು ಅಟನ ಮಲ್ತಿನ ಲೇಸನ ತುಡರ್ ಅರ್ಲಾದು ಉದಿಪನ ಮಲ್ತಿನ ತೊಕ್ಕೋಟು ಡಿವೈನ್ ರಿಟ್ರೀಟ್ ಕೇಂದ್ರದ ಧರ್ಮಗುರುಕ್ಲು ವಂದನೀಯ ಫಾದರ್ ಜೋಸೆಫ್ ವನಿಯಂತಾರ ಬ್ಯಾಂಕಿಂಗ್ ವ್ಯವಹಾರ ಕ್ಷೇತ್ರಡು ತಂಕ್ಲನೇ ಆಯ್ನ ಸೇವೆ ಸೌಲಭ್ಯಲಿಡು ಪುಗರ್ತ ಪಡಿನ ಬ್ಯಾಂಕ್ ಜಾಗತಿಕ ಮಟ್ಟಡು ಚಾಪು ಮೂಡಿಸಾವೊಂದು ಪುನವು ದಿಂಜ ಖುಷಿತ ವಿಷಯ ಪಂಡದ ಕಾರ್ಯಕ್ರಮಗೋ ಎಡೆಪು ಬೇಕೇರು. This is the time, precious time that we are sharing. How the bank is so beneficiary to the customers. It's advertisement. It's a perfect partner. Actually, it mean like that. And people who are in a one way or other way connecting and contacting the bank, they have the same effect and same graces, I think so. They all experience the staff who are here, especially the manager Roshan and all the crew who are working here. They have good sharing their love and they are sharing their much experience. And people are comfortable with the bank. ಮಲ್ಲಬಿನ್ನೆರಾಗ ಪಾಲ್ಪಡೆಯನ ಉಳ್ಳಾಲ ನಗರಸಭೆದ ಆಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ತೊಕ್ಕೋಟು ಶಾಖೆದ ಸೇವೆಯನ್ನು ಶ್ಲಾಘಿಸಿದರು. ಡೆವಲಪ್ಮೆಂಟ್ ಆಗ್ತದೆ, ಅದರಿಂದ ಅವರಿಗೆ ಎಲ್ಲರಿಗೆ ಜನರಿಗೆ ಹೆಲ್ಪ್ ಆಗಬಹುದು ಅಂತ ಹೇಳುವ ಒಂದೇ ಒಂದು ವಿಶ್ವಾಸದಿಂದ ನಾವು ಅವರಿಗೆ ನಗರಸಭೆಯ ವತಿಯಿಂದ ಅಕೌಂಟ್ ಅನ್ನ ಇಲ್ಲಿ ಕೊಟ್ಟಿದ್ವಿ. ಕಳೆದ 2 ವರ್ಷಗಳಿಂದ ಹೇಳುವುದಾದ್ರೆ ಯಾವುದೇ ಬ್ಯಾಂಕ್ಗಳು ನೀಡದಂತಹ ಉತ್ತಮ ಒಂದು ಸೇವೆಯನ್ನ ನಮ್ಗೆ ಅವರು ಕೊಟ್ಟಿದ್ದಾರೆ, ಫೆಡರಲ್ ಬ್ಯಾಂಕ್ ಕೊಟ್ಟಿದೆ ಅಂತ ಹೇಳೋದಕ್ಕೆ ಪೌರಾಯುಕ್ತೆಯಾಗಿ ನಾನು ಹೇಳುವ ಮಾತಲ್ಲ. ಇಲ್ಲಿಯ ಪಬ್ಲಿಕ್ ಇಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಕಟ್ಟಲಿಕ್ಕೆ ಬರುವಾಗ ಇಲ್ಲಿಯ ಸಿಬ್ಬಂದಿಗಳ ಸೇವೆ ಆಗಿರ್ಬೋದು, ನಂತರ ಆ ಒಂದು ರಿಸಿಟ್ ಅನ್ನ ನಮ್ಮ ಆಫೀಸ್ಗೆ ಮುಟ್ಟಿಸೋದಾಗಿರ್ಬೋದು, ಅಥವಾ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದಾಗ ಅದನ್ನು ಕೂಡಲೇ ನಮಗೆ ಮಾಹಿತಿ ನೀಡುವುದಾಗಿರ್ಬೋದು, ಯಾವುದೇ ಒಂದು ತೊಂದರೆಗಳು ಇಲ್ಲದೆ ನಮ್ಮ ಒಂದು ಅಕೌಂಟ್ ಸಿಸ್ಟಮ್ ಇಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ರೋಷನ್ ಮತ್ತು ಅವರ ಸಿಬ್ಬಂದಿ ವರ್ಗ ಖಂಡಿತವಾಗಿಯೂ ಕಾರಣ ಆಗ್ತಾರೆ ಅಂತ ನಾನು ಖಂಡಿತ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಫೆಡರಲ್ ಬ್ಯಾಂಕ್ದ ಪ್ರಾದೇಶಿಕ ಮುಖ್ಯಸ್ಥರು ಶ್ರೀ ಶ್ರೀಕಾಂತ್ ಕೆ ಫೆಡರಲ್ ಬ್ಯಾಂಕ್ದ ಪ್ರಾದೇಶಿಕ ವಲಯಡು ಒಟ್ಟು 7 ಜಿಲ್ಲೆಲು ಉಲಪಡೆಯಿನ 25 ಶಾಖೆಯನ್ನು ಪಡೆದಿತ್ತದು. ಬ್ಯಾಂಕ್ಗೆ ಎಲ್ಪ ವರ್ಷದ ಇತಿಹಾಸ ಉಂಡು. ಅಂತಾರಾಷ್ಟ್ರೀಯ ಮಟ್ಟದ ಅನಿವಾಸಿ ಭಾರತೀಯರಿಗೆ ಸರಿಯಾಯಿನ ಪೊರ್ತುಗು ಸೇವೆ ಒದಗಾವನ್ನುಂಡು ಪಂಡದು ತೆರಿಪಾಯರು. ಸ್ವಲ್ಪ ಟೈಮ್ ಇಲ್ಲಿ ಕೂತ್ಕೊಂಡು ನಮ್ಮ ಹತ್ರ ಸ್ವಲ್ಪ ಹಿಂದೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಒಂದು ಬರ್ತ್ಡೇ ಆದರೆ ನಾವು ಒಂದು ಕೇಕ್ ಕಟ್ ಮಾಡಿ ಎಲ್ಲ ನಮ್ಮ ರಿಲೇಟಿವ್ ಒಂದು ಸೆಲೆಬ್ರೇಟ್ ಮಾಡ್ತೀವಿ. ಆ ಥರ ವಿ ಶುಡ್ ಡೂ ಇಟ್. ಸೊ ನಮಗೆ ಒಂದು ಪಲ್ಸ್ ಗೊತ್ತಾಗುತ್ತೆ. ಸೊ ನಮ್ಮದು ಸರ್ವಿಸ್ ಚೆನ್ನಾಗಿರುತ್ತಾ, ಇಲ್ಲಾಂದ್ರೆ ಏನಾದರೂ ರಿಕ್ವೈರ್ಮೆಂಟ್ ಉಂಟಾ, ಸೊ ಇದನ್ನು ಶೇರ್ ಆಗುತ್ತೆ. ನಮಗೆ ಕೂಡ ಇಷ್ಟು ಜನ ಒಟ್ಟು ಸರಿ ನಮಗೆ ಮೀಟ್ ಮಾಡಿದ್ರೆ ಬೇರೆ ಒಂದು ಸಂದರ್ಭ ಸಿಗಲಿಲ್ಲ. ನಾವು ಬರುವಾಗ ಒಂದು 2 ಅಷ್ಟು ಇರ್ತಾರೆ. ಸೊ ದಿಸ್ ಇಸ್ ಒನ್ ಒಕೇಶನ್ ವಿ ಡಿಸೈಡೆಡ್ ಎಲ್ಲ ಕರೆದು ವಿ ಹ್ಯಾವ್ ಟು ಸೆಲೆಬ್ರೇಟ್. ಸೊ ನಿಮ್ಮದು ಫೀಡ್ಬ್ಯಾಕ್ ಯಾವ ಥರ ಇದೆ, ಪಾಸಿಟಿವ್ ಆದರೆ ಸರಿ, ನೆಗೆಟಿವ್ ಆದರೆ ಪ್ಲೀಸ್ ಇನ್ಫಾರ್ಮ್ ದ ಮ್ಯಾನೇಜರ್. ಅದರ್ವೈಸ್ ನಮ್ಗೆ ಇನ್ಫಾರ್ಮ್ ಮಾಡೋದು ಏನಾದರೂ ಚೆನ್ನಾಗಿ ಮಾಡಬೇಕಾ, ಇಲ್ಲಾಂದರೆ ಏನಾದರೂ ಡೆಫಿಷಿಯನ್ಸಿ ಇದೆಯಾ. ಸೊ ಡೆಫಿನೆಟ್ಲಿ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಗ್ರೋ ಆಗ್ತೀವಿ. ಮೊದಲೆಲ್ಲ ನಮ್ಮದು ಕೇರಳದಲ್ಲಿ ಅವರು ಅಲ್ಲಿ ರಿಕ್ರೂಟ್ ಮಾಡಿ ಜನ ಇಲ್ಲಿ ಒಂದು ಕೆಲಸ ಮಾಡಿ ಹೋಗ್ತಾ ಇದ್ರು. ಒಳ್ಳೆ ಕಸ್ಟಮರ್ ಸರ್ವಿಸ್ ಬೇಕಂದರೆ ಲೋಕಲ್ ಜನ ಇರಬೇಕು. ಸೊ ಒಂದು ಲೋಕಲ್ ರಿಕ್ರೂಟ್ ಗೊತ್ತಾಗುತ್ತೆ, ಕಸ್ಟಮರ್ಸ್ ಹತ್ರ ಇಂಟ್ರಾಕ್ಷನ್ ಮಾಡೋಕ್ಕಾಗುತ್ತೆ, ಮತ್ತು ಟ್ರಾನ್ಸ್ಫರ್ ಆ ಥರ ಏನು ಇಶ್ಯೂ ಆಗಲ್ಲ, ಅವ್ರು ಇಲ್ಲೇ ದುಡ್ಕೊಡ್ತಾರೆ. ಈಗ ನಾವು ಈಗ ಎಲ್ಲ ಲೋಕಲೇ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಮ್ಯಾನೇಜರ್ಗೆ ಎಲ್ಲ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ಕ್ಲರ್ಕ್ ಸ್ಟಾಫ್ ಇಲ್ಲಿ ಕನ್ನಡ ಎಲ್ಲ ಗೊತ್ತಿದೆ. ಸೊ ಆ ಥರ ನಾವು ಅಟ್ಲೀಸ್ಟ್ ಬಿಸ್ನೆಸ್ ಇಂಪ್ರೂವ್ ಮಾಡಲಿಕ್ಕೆ ನಾವು ಪಬ್ಲಿಕ್ಗೆ ಸಪೋರ್ಟ್ ಇದೆ ಸರ್. ರಿಕ್ರೂಟ್ಮೆಂಟ್ ನಾವು ಈಗ ಲೋಕಲಿ ಇಲ್ಲಿ ಮಂಗಳೂರಲ್ಲೇ ರಿಕ್ರೂಟ್ಮೆಂಟ್ ಮಾಡ್ತೀವಿ, ಕಾಲೇಜಲ್ಲಿ ಕ್ಯಾಂಪಸಲ್ಲಿ ರಿಕ್ರೂಟ್ ಮಾಡ್ತೀವಿ.
ಬ್ಯಾಂಕದ ಸಿಬ್ಬಂದಿ ಅಕ್ಷಯ್ ಲೇಸುಗದಿಗಿಡಿತ್ತಿರು. ಫೆಡರಲ್ ಬ್ಯಾಂಕದ ತೊಕ್ಕೊಟ್ಟು ಶಾಖಾ ಪ್ರಬಂಧಕರು ಶ್ರೀ ರೋಷನ್ ಪಿರೇರಾ ಇದಕ್ಕೊಂದು ಪ್ರಸ್ತಾವನೆದ ಪಾತೆರ ಪಂಡಿರು. ಶ್ರೀ ಪ್ರವೀಣ್ ಎಸ್ ಗುಂಪಲ ಕಾರ್ಯಕ್ರಮ ಸುಧಾರ್ತುಗೊರಿಯರು. ಕುಮಾರಿ ಕ್ಷಮ ಸೊನ್ನೆ ಸಂದೇಹ ಮಲ್ತಿರು.